ಕೇಂದ್ರ ಮಾರುಕಟ್ಟೆ ಕಟ್ವಣ ಶಿಥಿಲಾವಸ್ಥೆಯನ್ನು ಉಂಡು ಪಂಪಿನ ವರದಿ ಸೃಷ್ಟಿಸಾದ ವರ್ತಕೇರಿನು ವರದೊರನೆ ಪಿದೈ ಪಾಡಿದನವು ರಾಜಕೀಯ ಪ್ರೇರಿತ ಪಂಡದ ಕಾಂಗ್ರೆಸ್ ಸಮಿತಿ ಜಿಲ್ಲಾ ವಕ್ತಾರರು ಜಿಲ್ಲಾ ಕೆಪಿಸಿಸಿ ಸಂಯೋಜಕರು ಶ್ರೀ ಎಸಿ ವಿನಯರಾಜ್ ಆರೋಪಿಸಿದರು. ಕುಡ್ಲ ಸೆಂಟ್ರಲ್ ಮಾರ್ಕೆಟ್ದ ಅಂಗಡಿಲಿದ ಆದಾಯ ಪಡೆಯೊಂದು 2400 ಜನ ವ್ಯಾಪಾರಸ್ಥರು ಜೀವನ ನಡಪೊಂದುಲ್ಲೆರು. ಪರೋಕ್ಷವಾದ ಟೆಂಪೋ ರಿಕ್ಷಾ ಕೂಲಿ ಕಾರ್ಮಿಕರು ಸೇರಿದಂಚ 10,000 ಜನ ಕೇಂದ್ರ ಮಾರ್ಕೆಟ್ನು ಅವಲಂಬಿಸಾದರು. ರಾಜ್ಯ ಸರ್ಕಾರದ ಅನುಮತಿ ಪಡೆಯಂದೆ ಜಿಲ್ಲಾಧಿಕಾರಿಗಳ ಮಿತ್ತು ಒತ್ತಡ ಕನತದು ವರ್ತಕರನ್ನು ಪಿದೈ ಪಾಡ್ದು ಕೇಂದ್ರ ಮಾರ್ಕೆಟ್ನು ಮುಚ್ಚಿದುಪ್ಪುನಿ ಕಾನೂನು ಬಾಹಿರ ಪಣ್ಣು ತೆರಿಪಾಯರು. ಇವತ್ತು ಸಮಾಚಾರದ ಕೇಂದ್ರ ಬಿಂದುವಾಗಿರುವಂಥ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಜನಪ್ರತಿನಿಧಿಗಳು ಯಾವತ್ತೂ ಕೂಡ ಜನರ ಮತ್ತು ಸರ್ಕಾರ ಅಧಿಕಾರಿ ವರ್ಗ ಏನಿದೆ ಅದರ ಮಧ್ಯದಲ್ಲಿ ಕೊಂಡಿಯಂತೆ ಅವರು ಕೆಲಸ ಮಾಡಬೇಕಾಗಿರುವಂಥ ವಿಚಾರ. ಅವರು ಕ್ಷೀಣಿತರ, ದಲಿತರ, ದಮನಿತರ ಧ್ವನಿಯಾಗಿ ಅವರು ಕೆಲಸ ಮಾಡಬೇಕೇ ಹೊರತು ಅವರ ಧ್ವನಿಯನ್ನು ಒತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬಾರ್ದು ಎನ್ನುವಂಥ ಒಂದು ವಿಚಾರ. ಮಂಗಳೂರಿಗೆ ಕೇಂದ್ರ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ರು ಹಾಗೂ ಇಲ್ಲಿಯ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರು ಇವತ್ತು ನಮ್ಮ ಕೇಂದ್ರ ಮಾರುಕಟ್ಟೆಯನ್ನು ಅಲ್ಲಿ ಏನು ವರ್ತಕರಿದ್ದಾರೆ ಸುಮಾರು 597 ಮಂದಿ ಇವತ್ತು ಅಲ್ಲಿ ವರ್ತಕರು ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಸೇರಿದ ಸುಮಾರು 2,500 ಮಂದಿ ಜನ ಅವರನ್ನು ಹೊಂದಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಕೂಲಿನಾಲಿ ಕೆಲಸ ಮಾಡುವವರು ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಟೆಂಪೋ ಡ್ರೈವರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಉಪ ಕೆಲಸಗಳನ್ನು ಈ ಕೇಂದ್ರ ಮಾರುಕಟ್ಟೆಗೆ ಸೇರಿಕೊಂಡು ಮಾಡುವಂಥ ಸುಮಾರು 10,000 ಜನ ಈ ಕೇಂದ್ರ ಮಾರುಕಟ್ಟೆಯನ್ನು ಹೊಂದಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಶಾಸಕರು ಹಾಗೂ ಸಂಸದರು ಹಾಗೂ ಮಹಾನಗರ ಪಾಲಿಕೆಯ ಇವತ್ತಿನ ಆಡಳಿತ ಅದನ್ನು ಮರಿಬಾರ್ದಾಗಿತ್ತು ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಸಜ್ಜಿತವಾದಂತಹ ಕೇಂದ್ರ ಮಾರುಕಟ್ಟೆ ನಮಗೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಮಹಾನಗರ ಪಾಲಿಕೆಯ ಚುಕ್ಕಾಣಿಯನ್ನು ಹಿಡಿದಂಥ ಸಂದರ್ಭದಲ್ಲಿ ಅದರ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಅಲ್ಲಿ ಸುಸಜ್ಜಿತವಾದಂಥ ಕೇಂದ್ರ ಮಾರುಕಟ್ಟೆ ಬೇಕಾಗಿದೆ ಮತ್ತು ಅದನ್ನು ಸ್ಮಾರ್ಟ್ ಸಿಟಿಯ ಯೋಜನೆ ಅಡಿಯಲ್ಲಿ ಸೇರಿಸುವುದರ ಮೂಲಕ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ಸುಸಜ್ಜಿತವಾದಂಥ ಕೇಂದ್ರ ಮಾರುಕಟ್ಟೆ ಬೇಕು ಎನ್ನುವಂಥ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಮಾಡಿರುವ. ಈಗ ಬಿಜೆಪಿ ಆಡಳಿತ ಚುಕ್ಕಾಣಿಯನ್ನು ಮಹಾನಗರ ಪಾಲಿಕೆಯಲ್ಲಿ ಹಿಡಿದಿದೆ. ನಿಮಗೆ ಗೊತ್ತಿರಬಹುದು, ಮಾರ್ಚ್ ತಿಂಗಳಿನಿಂದ ಈ ಲಾಕ್ಡೌನ್ ಆಗಿರುವಂಥದ್ದು ಕೊರೋನಾ ಮಹಾಮಾರಿಯ ವಿಚಾರದಲ್ಲಿ. ಯಾವುದೇ ಮಾರುಕಟ್ಟೆಯನ್ನು ಕ್ಲೋಸ್ ಡೌನ್ ಮಾಡಬೇಕಾದ್ರೆ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಇಲ್ಲಿಯ ಆಯುಕ್ತರು ಅದರ ಆದೇಶವನ್ನು ಹೊರಡಿಸಬೇಕಾಗಿದೆ. ಆದರೆ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಕಾನೂನಿನ ಗಾಳಿಗೆ ತೂರಿ ಬೇಲಿಯೇ ಒಲಮೆಯ್ದಂತೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕೊರೋನಾ ಲಾಕ್ಡೌನ್ ಆಗಿದ್ದಂಥ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಎನ್ನುವಂಥ ನೆಪವನ್ನು ಒಡ್ಡಿಕೊಂಡು ಕೇಂದ್ರ ಮಾರುಕಟ್ಟೆ ಏನಿದೆ ಅದನ್ನು ನಾವು ಮುಚ್ಚುಗಡೆ ಮಾಡ್ತೇವೆ ಎನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಆದೇಶವನ್ನು ಹೊರಡಿಸಿ ಅವರದನ್ನು ಮುಚ್ಚಿ ಅಲ್ಲಿರುವಂಥ 597 ವರ್ತಕರನ್ನು ಬೀದಿಗೆ ಹಾಕಿರುವಂಥದ್ದು ಇದೇ ಇಲ್ಲಿಯ ಶಾಸಕರು ಮತ್ತು ಸಂಸದರು ಎನ್ನುವಂಥದ್ದನ್ನು ನೇರವಾಗಿ ಆರೋಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಲೈಸೆನ್ಸನ್ನು ರಿನ್ಯೂವಲ್ ಮಾಡಲಿಕ್ಕೆ ದುಬಾರಿ ಶುಲ್ಕವನ್ನು ವಸೂಲಿ ಮಾಡಿದೆ. ಈ ವರ್ತಕರನ್ನು ಹೊರಗಡೆ ಹಾಕಿದ್ದರಿಂದ ಮಹಾನಗರ ಪಾಲಿಕೆಗೆ ಬರುವಂಥ ಆದಾಯ ನಿಮ್ಮ ಇಬ್ಬರ ಹುನ್ನಾರದಿಂದ ಮಹಾನಗರ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಬಾಡಿಗೆ ಬರ್ತಾಗಿಲ್ಲ ಎನ್ನುವಂಥದ್ದನ್ನು ಕೂಡ ನಿಮಗೆ ನೆನಪಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ APMC ಅಧ್ಯಕ್ಷರು ಹೇಳಿದರು, ನಿನ್ನೆ ಪತ್ರಿಕಾಗೋಷ್ಠಿ ಕರೆದವರು ಹೇಳಿದರು, ಏನು ಕೇಂದ್ರ ಮಾರುಕಟ್ಟೆಯ ಏನು ವರ್ತಕರಿದ್ದೀರಿ ನೀವು APMC ಮೇನಿಯಾಡಿಗೆ ಸ್ಥಳಾಂತರಗೊಳ್ಳಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ.
ಪಕ್ಷದ ಪ್ರಮುಖರು ಈ ಪೊರ್ತೋಟು ಗೆದ್ದೇರು.